ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮ್ಗೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಇದು ನನ್ನ ಫೇವ್ರೆಟ್ ಇಯರಿಂಗ್ಸ್. ಸೊ ಇದರಲ್ಲಿ ತುಂಬಾನೇ ಯುನೀಕ್ ಡಿಸೈನ್ಸ್ ಇದೆ ಕೆಲವೊಂದು. ಹಾಗೆ ನಾನು ಯಾವ್ದ್ರಿಂದ ಪರ್ಚೇಸ್ ಮಾಡಿದೆ, ಹಾಗೆ ಎಲ್ಲಿ ತಕೊಂಡೆ, ಆಲ್ಮೋಸ್ಟ್ ಅದ್ರ ರೇಟ್ ಎಷ್ಟಿದೆ ಎಲ್ಲಾನು ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೇನೆ. ಸೊ ನಿಮ್ಗೆ ಯಾರಿಗಾದ್ರೂ ಇಯರಿಂಗ್ಸ್ ಕ್ರೇಜ್ ಇದ್ರೆ, ಈ ತರ ಇಯರಿಂಗ್ಸ್ ಬೇಕಿದ್ರೆ ನೀವು ಕೂಡ ಚೆಕ್ ಮಾಡಬಹುದು. ಹಾಗೆ ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಯಾವ್ದನ್ನ ತಕೊಂಡಿದ್ದೇನೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಗೆ ನನ್ನ ಸಿಲ್ವರ್ ಆಕ್ಸಿಡೈಸ್ಡ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲಾ ಇಯರಿಂಗ್ಸ್ ಕೂಡ ನನಗೆ ಫೇವ್ರೇಟ್, ಬಟ್ ನನಗೆ ತುಂಬಾ ಒಂದು ಫೇವ್ರೇಟ್ ಆಗಿರುವಂತ ಒಂದು ಇಯರಿಂಗ್ಸ್ ಅನ್ನ ತೋರಿಸ್ತೇನೆ. ನೋಡಿ, ಈ ತರ ಇದೆ. ಇನ್ನೊಂದು ಟಿಪ್ಸ್ ಅಂದ್ರೆ, ನೀವು ಯಾವಾಗ್ಲೂ ಇಯರಿಂಗ್ಸ್ ನಿಮ್ಗೆ ತುಂಬಾನೇ ಬಾಳಿಕೆ ಬರ್ಬೇಕಂದ್ರೆ, ನಿಮ್ಗೆ ಈ ತರ ಇಯರಿಂಗ್ಸ್ ಪ್ಯಾಕೆಟ್ ಅಲ್ಲಿ ಬಂದಿದ್ರೆ ನೀವು ಯೂಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಹೊರಗಿಟ್ಟು ಮತ್ತೆ ನೀವು ಇದೇ ತರ ಪ್ಯಾಕ್ ಮಾಡಿಟ್ರೆ ಇದು ಏನೂ ಆಗೋದಿಲ್ಲ, ಕಲರ್ ಕೂಡ ಏನಾಗೋದಿಲ್ಲ. ನಿಮ್ಗೆ ಇದನ್ನ ತುಂಬಾನೇ ವರ್ಷ ಇದು ಬಾಳಿಕೆ ಬರುತ್ತೆ. ಇದು ತಕೊಂಡು ನಾನು ಆಲ್ಮೋಸ್ಟ್ 2 years ಆಯ್ತು. ಈಗ ಕೂಡ ತುಂಬಾನೇ ಒಂಚೂರು ಕೂಡ ಕಲರ್ ಫೇಡ್ ಆಗ್ಲಿಲ್ಲ. ಸೊ ನಾನು ಇದೇ ತರ ಯಾವಾಗ್ಲೂ ನನ್ನ ಎಲ್ಲ ಇಯರಿಂಗ್ಸ್ ಅನ್ನ ಪ್ಯಾಕ್ ಮಾಡಿ ಇಡ್ತೇನೆ. ನೋಡಿ, ಈ ತರ ಬರುತ್ತೆ ಇದು ಇಯರಿಂಗ್. ಈ ತರ ದೊಡ್ಡ ಇಯರಿಂಗ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಈ ಇಯರಿಂಗ್ ಅಲ್ಲಿ ತರ 3 ಲೇಯರ್ ಇದೆ. ಆಕ್ಚುಲಿ ಇದು ಅಟ್ಯಾಚ್ ಇದೆ, ಇಲ್ಲಿ ಏನು ಸಪರೇಟ್ ಇಲ್ಲ. ಕೆಳಗಡೆ ಎಲ್ಲ ಲೇಯರ್ ಅಲ್ಲಿ ಕೂಡ ಈ ತರ ಒಂದು ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನನ್ನ ಫೇವ್ರೆಟ್ ಇಯರಿಂಗ್ ಇದು. ಇಲ್ಲಿ ಮೇಲ್ಗಡೆ ಫ್ಲವರ್ ಡಿಸೈನ್ ಇದೆ, ಕೆಳಗಡೆ ಇಲ್ಲಿ ಒಂಥರ ಪಲ್ಲಕ್ಕಿ ಬರ್ತದೆ ನೋಡಿ, ಆ ತರ ಡಿಸೈನ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ಇಲ್ಲಿ ಬೀಡ್ಸ್ ಹ್ಯಾಂಗಿಂಗ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಇದು ಟ್ರೆಡಿಷನಲ್ ವೇರಿಗೆ ನೀವು ಸಾರಿ ಹಾಕೊಂಡಾಗ ಅಥವಾ ಸಲ್ವಾರ್ ಸೂಟಿಗೆ ತುಂಬಾನೇ ಒಂಥರ ಕ್ಯೂಟ್ ಕಾಣುತ್ತೆ ಇದು. ಸೊ ನೆಕ್ಸ್ಟ್ ಬಂದು ಇದು. ಇದು ಕೂಡ ತುಂಬಾನೇ ಲಾಂಗ್ ಆಗಿದೆ. ಫಸ್ಟ್ ನಾನು ತೋರಿಸಿದ್ದು ನೋಡಿ, ಇದು ಇಯರಿಂಗ್. ಇದಷ್ಟೊಂದು ವೆಯ್ಟ್ ಇಲ್ಲ, ತುಂಬಾನೇ ಲೈಟ್ ವೆಯ್ಟ್ ಇದೆ. ಬಟ್ ಇದೆಲ್ಲ ಇಯರಿಂಗ್ಸ್ ಇದೆ ನೋಡಿ, ತುಂಬಾನೇ ಹೆವಿ ಆಗಿದೆ. ಹಾಗೆ ಇದನ್ನ ನೀವು ಸ್ವಲ್ಪ ಈ ಸಿಲ್ವರ್ ಆಕ್ಸಿಡೈಸ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಟೈಮ್ ನಂತರ ಸ್ವಲ್ಪ ಕಲರ್ ಸ್ವಲ್ಪ ಬ್ಲಾಕ್ ಆಗುತ್ತೆ, ಕಪ್ಪಾಗುತ್ತೆ ಇದು ಮೆಟಲ್. ಸೊ ಅದನ್ನ ನೀವು ವಾಶ್ ಮಾಡಿದ್ರೆ ನೀರಲ್ಲಿ, ಪ್ಲೇನ್ ವಾಟರ್ ಅಲ್ಲಿ ಬರೀ ಒಂದೇನಾದ್ರೂ ಬ್ರಷ್ ಇಟ್ಕೊಂಡು ಸ್ವಲ್ಪ ಹೀಗೆ ವಾಶ್ ಮಾಡಿದ್ರೆ ಇದು ಕ್ಲೀನ್ ಆಗುತ್ತೆ. ಮತ್ತೆ ನಿಮ್ಗೆ ಹೊಸದ್ರಾಗೆ ಅದು ನಿಮ್ಗೆ ಫೀಲ್ ಆಗುತ್ತೆ. ಸೊ ಮತ್ತೆ ಹಾಳಾಗೋದಿಲ್ಲ ಇದು. ಹಾಗೆ ನೆಕ್ಸ್ಟ್ ಇಯರಿಂಗ್ಸ್ ಬಂದಿದ್ದು. ಇದು ಆಕ್ಚುಲಿ ಆಕ್ಸಿಡೈಸ್ಡ್ ಇಯರಿಂಗ್ ಅಲ್ಲ, ಇದು ಸ್ವಲ್ಪ ಫ್ಯಾನ್ಸಿ ಇಯರಿಂಗ್ಸ್ ಅಲ್ಲಿ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ಇಂಥ ಇಯರಿಂಗ್ಸ್ ಎಲ್ಲ ನಾವು ಜೀನ್ಸ್ ಮೇಲೆ ಕೋಲ್ಡ್ ಶೋಲ್ಡರ್, ಆಫ್ ಶೋಲ್ಡರ್ ಟಾಪ್ಸ್ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ವೆಸ್ಟರ್ನ್ ಡ್ರೆಸ್ಸಸ್ ಕೂಡ ತುಂಬಾನೇ ಇದು ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರಲ್ಲಿ ತುಂಬಾನೇ ಕಲರ್ಸ್ ಬರ್ತದೆ. ಗೋಲ್ಡ್ ಅಲ್ಲಿ, ಸಿಲ್ವರ್ ಅಲ್ಲಿ, ರೆಡ್ ಅಲ್ಲಿ ಬರ್ತದೆ. ಹಾಗೆ ತುಂಬಾನೇ ಕಲರ್ಸ್ ಅಲ್ಲಿ ಬರುತ್ತೆ. ನೀವು ಅದನ್ನ ಚಾಯ್ಸ್ ಮಾಡಬಹುದು. ಸೊ ನಾನು ಬ್ಲಾಕ್ ತಗೊಂಡಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ಇಯರಿಂಗ್ ಬಂದು ಈ ತರ ಇದೆ. ಇಲ್ಲಿ ಸ್ಟಡ್ ಅನ್ನ ತುಂಬಾ ಒಂದು ದೊಡ್ಡ ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ 3 ಜುಮ್ಕ ಇದೆ. ಇದು ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ ಹಾಕಿದಾಗ. ಡ್ರೆಸ್ಸಸ್ಗೆಲ್ಲ, ಕುರ್ತಿಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಇದರಲ್ಲಿ 2 ಕಲರ್ ಇದೆ ಆಕ್ಚುಲಿ. ಒಂದು ಸಿಲ್ವರ್ ಇದೆ, ಇನ್ನೊಂದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಇದಕ್ಕೆ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ. ಸೊ ನೆಕ್ಸ್ಟ್ ಇಯರಿಂಗ್ ಬಂದು ಇದು. ಈ ಇಯರಿಂಗ್ ತುಂಬಾನೇ ಲೈಟ್ ವೇಟ್ ಇದೆ, ಹಾಕಿದ್ದೆ ಗೊತ್ತಾಗೋದಿಲ್ಲ. ಇದು ಕೂಡ ಅಷ್ಟೇ ವೆಸ್ಟರ್ನ್ ವೇರಿಗೆ, ಜೀನ್ಸ್ ಮೇಲೆ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ.
ಬ್ಲಾಕ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಸ್ಟಡ್ ಬ್ಲಾಕ್ ಅಲ್ಲಿ ಇದೆ, ಹಾಗೆ ಈ ತರ ಒಂದು ರಿಂಗ್ ಏನ್ ಕೊಟ್ಟಿದ್ದಾರೆ ಇದು ವೈಟ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ. ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಮೊದಲಿನ ವ್ಲಾಗ್ ಅಲ್ಲೆಲ್ಲ ಹಾಕಿದ್ದೇನೆ, ನೀವು ನೋಡಿರ್ಬೋದು. ಸೊ ನೆಕ್ಸ್ಟ್ ಇಯರಿಂಗ್ ಬಂದು ಇದು, ನೀವು ಪ್ಯಾಕೆಟ್ ಅಲ್ಲಿ ಉಂಟಂತ ಇದೆ ಎಣಿಸ್ಬೇಡಿ, ಇದು ಹೊಸತು ತಂದದಂತ. ಇದು ಕೂಡ 2 ವರ್ಷ ಆಯ್ತು ತಂದು. ನಾನು ಇದೆಲ್ಲ ಇಯರಿಂಗ್ ಆಲ್ಮೋಸ್ಟ್ ಎಲ್ಲ ಒಂದೇ ಕೊರಿಯರ್ ಅಲ್ಲಿ ತರಿಸಿದ್ದು. ಸೊ ನೀವು ಈ ತರ ಪ್ಯಾಕ್ ಎಲ್ಲ ಮಾಡಿಟ್ರೆ ಎಲ್ಲ ತುಂಬಾನೇ ಬಾಳಿಕೆ ಬರುತ್ತೆ, ಅದು ಏನಾಗೋದಿಲ್ಲ. ನೋಡಿ ಈ ತರ ಬರುತ್ತೆ ಇದು. ಇದರಲ್ಲಿ ಕೂಡ ತುಂಬಾನೇ ಕಲರ್ಸ್ ಬರ್ತದೆ, ಯೆಲ್ಲೋ, ಗ್ರೀನ್, ಬ್ಲೂ, ಬ್ಲಾಕ್ ಎಲ್ಲ ಕಲರ್ಸ್ ಇದೆ ಇದರಲ್ಲಿ. ಸೊ ಅದೇ ತರ ನನ್ನ ಹತ್ರ ಇನ್ನೊಂದು ಸೇಮ್ ಇದೆ, ಬಟ್ ಇದು ಫುಲ್ ಸಿಲ್ವರ್ ಅಲ್ಲಿ ಇದೆ. ಕೆಳಗಡೆ ನೋಡಿ ಇದು ಸಿಲ್ವರ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆಲ್ಲ ಡಿಸೈನ್ ಸೇಮ್ ಇದರಲ್ಲಿ. ಸೊ ನಾನಿವಾಗ ತೋರಿಸಿದ ಎಲ್ಲಾ ಇಯರಿಂಗ್ಸ್ ಅಲ್ಲಿ ಇದು 2 ಇಯರಿಂಗ್ಸ್ ಅನ್ನ ಬಿಟ್ಟು ಮತ್ತೆ ಎಲ್ಲಾ ಇಯರಿಂಗ್ಸ್ ಒಂದೇ ವೆಬ್ಸೈಟ್ ಅಲ್ಲಿ ತರಿಸಿದ್ದು, everstylish.com ಅಂತ. ಇದರ ಲಿಂಕ್ ಬೇಕಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ, ನೀವು ಚೆಕ್ ಮಾಡಬಹುದು. ಹಾಗೆ ಇದರ ರೇಟ್ ಎಲ್ಲಾ ಇಯರಿಂಗ್ಸ್ ಇದ್ದು ಕೂಡ ಒಂದು 100-150 ಒಳಗಡೆನೆ. ಕೆಲವೊಂದು ಇಯರಿಂಗ್ಸ್, ಇದೆಲ್ಲ ಇಯರಿಂಗ್ಸ್ ಇದೆ ನೋಡಿ, ಇದು ನನಗೆ ಮೋಸ್ಟ್ಲಿ 90 ರುಪೀಸ್ ಹಾಗೇನ ಸಿಕ್ಕಿತ್ತು. ಹಾಗೆ ಈ ತರ ಇದೆಲ್ಲ ಇಯರಿಂಗ್ಸ್ ಇದೆ ನೋಡಿ, ಇದೆಲ್ಲ ನನಗೆ 120 ಆ ರೇಂಜ್ ಅಲ್ಲಿ. ಎಲ್ಲ ಇಯರಿಂಗ್ಸ್ ಕೂಡ ಒಂದು 100-150 ಒಳಗಡೆನೆ ಸಿಗುತ್ತೆ. ನೀವು ವೆಬ್ಸೈಟ್ ಹೋದ್ರೆ ನಿಮ್ಗೆ ಎಲ್ಲ ರೇಟ್ ಕೂಡ ಡೀಟೇಲ್ ಎಲ್ಲ ಸಿಗುತ್ತೆ. ಹಾಗೆ ಅವ್ರ ಹತ್ರ ಫಿಂಗರ್ ರಿಂಗ್ ಆಪ್ಷನ್ಸ್ ಇದೆ, ಹಾಗೆ ನೆಕ್ ಪೀಸ್ ಇದೆಲ್ಲ ಆಪ್ಷನ್ಸ್ ಇದೆ, ನೀವು ಅದನ್ನು ಕೂಡ ಚೆಕ್ ಮಾಡಬಹುದು. ಇನ್ ಕೊನೆಯದಾಗಿ 2 ನನ್ನ ಫೇವ್ರೆಟ್ ಇಯರಿಂಗ್ ಇದೆ. ಇದು ಮೊದಲನೇದು, ಇದನ್ನ ನಾನು ದುಬೈಯಲ್ಲಿದ್ದಾಗ ಪರ್ಚೇಸ್ ಮಾಡಿದ್ದು. ನಾನು ಒಂದ್ ಮಾಲಿಗೆ ಹೋಗಿದ್ದೆ, ಅಲ್ಲಿ ಒಂದ್ ಶಾಪ್ ಅಲ್ಲಿ ಹೀಗೆ ನಾವು ವಿಂಡೋ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೋದದ್ದು. ಬಟ್ ಯಾವಾಗ ನಾನು ಈ ಇಯರಿಂಗ್ ಅನ್ನ ನೋಡಿದ್ದೇನೆ ಅಲ್ಲ, ನನ್ಗೆ ಅದೇನ್ ಹೇಳ್ತಾರೆ ನೋಡಿ, ಲವ್ ಎಟ್ ಫಸ್ಟ್ ಸೈಟ್ ಅಂತ, ಆ ತರ ನೋಡಿದ ಕೂಡ್ಲೆ ನನ್ಗೆ ಅಲ್ಲಿಂದ ಅಲ್ಗಾಡ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ನನ್ಗೆ ಇದು ಇಷ್ಟ ಆಗಿತ್ತು. ತುಂಬಾನೇ ಯುನೀಕ್ ಆಗಿದೆ. ಹಾಗೆ ಇದು ತುಂಬಾನೇ ಒಂಥರ ಗಟ್ಟಿ ಮಟೀರಿಯಲ್ ಅಲ್ಲಿ ಮಾಡಿದ್ದಾರೆ. ಇದು ಏನ್ ಮೆಟೀರಿಯಲ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬಾನೇ ಸ್ಟ್ರಾಂಗ್ ಇದೆ ಇದು. ಮೇಲ್ಗಡೆ ಯೆಲ್ಲೋ ಕಲರ್ ಬೀಡ್ಸ್ ಅಲ್ಲಿ ಈ ತರ ಸ್ಟಡ್ಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಮಿಡಲ್ ಕಡೆ ಸಣ್ಣ 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 ಸ್ಟೋನ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ರಿಯಲ್ ಫ್ಲವರ್ ತರ ಇದೆ ಇದು. ಇದನ್ನ ವೆಸ್ಟರ್ನ್ ವೇರಿಗೂ ನಾವು ಹಾಕೊಳ್ಬಹುದು, ಅಥವಾ ಟ್ರೆಡಿಷನಲಿಗೂ ಕುರ್ತಿಗೆಲ್ಲ ಹಾಕಿದಾಗ ಆಗ್ಲೂ ಕೂಡ ಹಾಕೊಳ್ಬಹುದು. 2 ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಇದು. ಕೊನೆ ಇಯರಿಂಗ್ ಬಂದು ಇದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಸೇಮ್ ಮಾಲ್ ಅಲ್ಲಿ ನಾನು ದುಬೈಯಲ್ಲಿ ತಗೊಂಡದ್ದು. ಆಕ್ಚುಲಿ ನನಗೆ ಈ 2 ಇಯರಿಂಗ್ಸ್ ಮಧ್ಯೆ ತುಂಬಾ ಕನ್ಫ್ಯೂಷನ್ಸ್ ಇದ್ದಿತ್ತು. ನನಗೆ ಒಂದೇ ಇಯರಿಂಗ್ ತಗೊಳ್ಳಿಕ್ಕಿತ್ತು, ಬಟ್ ನಾನು ನನಗೆ 2 ಇಷ್ಟ ಆಗಿತ್ತಂದ್ರೆ ನಂಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈ 2ರಲ್ಲಿ ಯಾವ್ದು ತಗೊಳ್ಳೋದಂತ. ಇದು ಆಕ್ಚುಲಿ ಅಲ್ಲಿ ಒಂದೇ ಪೀಸ್ ಉಳಿದಿತ್ತು, ಮತ್ತೆಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಅದರಿಂದ ನಂಗೆ ಇದನ್ನು ಬಿಡ್ಲಿಕ್ಕೂ ಮನ್ಸಾಗ್ತಿರ್ಲಿಲ್ಲ, ಹಾಗೆ ಇದನ್ನು ಬಿಡ್ಲಿಕ್ಕೂ ಮನ್ಸಾಗ್ತಿರ್ಲಿಲ್ಲ. ಯಾವ್ದು ತಗೊಳ್ಳೋದಂತ ತುಂಬಾ ಕನ್ಫ್ಯೂಷನ್ ಆಗ್ತಿದ್ದು. ಸೊ ನನ್ನ ಫ್ರೆಂಡ್ಸ್ ಹೇಳಿದ್ರು ನಿಂಗೆ ಅಷ್ಟು ಇಷ್ಟ ಇದ್ರೆ 2 ತಕೊಂಡ್ ಬಿಡಲ್ಲ ಅಂತ. ಮತ್ತೆ ಲಾಸ್ಟ್ ಫೈನಲ್ ಡಿಸೈಡ್ ಮಾಡಿ ಮತ್ತೆ 2 ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ವೆಸ್ಟರ್ನ್ ವೇರಿಗೆ ತುಂಬಾನೇ ಕ್ಯೂಟ್ ಕಾಣುತ್ತೆ. ಆಕ್ಚುಲಿ ಇದನ್ನ ನಾನು ಇನ್ನೂ ವೇರ್ ಮಾಡ್ಲಿಲ್ಲ, ಹಾಗೆ ಇಟ್ಟಿದ್ದೇನೆ, ಯಾವ್ದು ಡ್ರೆಸ್ಸಿಗೆ ಸೂಟ್ ಆಗ್ತದಂತ. ಆ ಒಕೇಶನ್ಗೆ ಕಾಯ್ತಾ ಇದ್ದೇನೆ ಯಾವಾಗ ಇದನ್ನ ಹಾಕ್ಲಿಕ್ಕೆ ಸಿಗ್ತದೆ ಅಂತ. ಸೊ ನನ್ಗೆ ಇಯರಿಂಗ್ ಕಲೆಕ್ಷನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದು ಇವಾಗ ಅಂತಲ್ಲ, ನಾನು ಸಣ್ಣದಿರುವಾಗಿಂದಲೂ ಕೂಡ ಅಷ್ಟೇ. ನಂಗೆ ಇಯರಿಂಗ್ಸ್ ಅಂದ್ರೆ ಈ ತರ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋದಂದ್ರೆ ತುಂಬಾನೇ ಇಷ್ಟ. ಸೊ ಇಷ್ಟು ನನ್ನ ಒಂದು ಫೇವ್ರೇಟ್ ಇಯರಿಂಗ್ಸ್. ಇನ್ನೂ ಕೂಡ ಸಣ್ಣ ಸಣ್ಣದಂತೂ ಬೇಕಾದಷ್ಟಿದೆ, ಅದನ್ನೆಲ್ಲ ತೋರಿಸಿದ್ರೆ ಒಂದು 2-3 ಗಂಟೆದು ವಿಡಿಯೋ ಆಗ್ಬೋದು. ಬಟ್ ನಾನ್ ನಿಮ್ಗೆ ಕೆಲವೊಂದು ಯುನೀಕ್ ಆಗಿರುವಂತಹ ಒಂದು, ನೀವು ಈಗಲೂ ಕೂಡ ನೀವು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುವಂತ ಇಯರಿಂಗ್ಸ್ ಅನ್ನ ತೋರಿಸಿದ್ರೆ, ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಬಹುದು. ನಿಮ್ಗೆ ಯಾರಿಗಾದ್ರೂ ಇಯರಿಂಗ್ಸ್ ಬೇಕಿದ್ರೆ ನೀವು ಕೂಡ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೀವು ಅದ್ರಲ್ಲಿ ಪರ್ಚೇಸ್ ಮಾಡಬಹುದು.
ಈ ಇಯರಿಂಗ್ಸ್ ಅನ್ನೆಲ್ಲ ನಾನು ಮೊದಲು ಕೂಡ ವ್ಲಾಗ್ ಅಲ್ಲೆಲ್ಲ ಹಾಕಿದ್ದೇನೆ. ಸೊ ಆಗ ನನಗೆ ಸುಮಾರು ಜನ ಮೆಸೇಜ್ ಮಾಡಿ ಕೇಳಿದ್ದಾರೆ, ಇದು ಎಲ್ಲಿ ತಕೊಂಡದ್ದು, ನೀವು ಆನ್ಲೈನ್ ತಕೊಂಡದ ಅಥವಾ ಇಲ್ಲೇ ಹೊರಗಡೆ ಎಲ್ಲ ಶಾಪ್ ಅಲ್ಲಿ ತಕೊಂಡದ ಅಂತ. ಸೊ ಅದಕ್ಕೆ ನಾನು ಇವತ್ತಿನ ಒಂದು ಇಯರಿಂಗ್ ಕಲೆಕ್ಷನ್ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ತರ ಇಯರಿಂಗ್ಸ್ ಬೇಕಿದ್ರೆ ಹೆಲ್ಪ್ ಆಗ್ಬೋದು ಅಂತ. ಸೊ ಕೆಲವೊಂದು ನಾನು ಇಲ್ಲೇ ರೋಡ್ ಸೈಡ್ ಅಲ್ಲಿ ಅಥವಾ ಎಲ್ಲಾದ್ರೂ ಟೂರಿಗೆ ಹೋದಾಗ ಅಥವಾ ಕೆಲವೊಂದು ಶಾಪ್ ಅಲ್ಲೆಲ್ಲ ಪರ್ಚೇಸ್ ಮಾಡಿದ್ದೇನೆ. ಬಟ್ ಕೆಲವೊಂದು ಇಯರಿಂಗ್ಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ಇಯರಿಂಗ್ಸ್ ಅನ್ನ ಆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಅದರಲ್ಲೂ ಯಾರು ತುಂಬಾನೇ ಇಯರಿಂಗ್ಸ್ ಇದು ಕ್ರೇಜ್ ಫ್ಯಾನ್ಸ್ ಇದ್ದಾರೆ ಅವರಿಗಂತೂ ಖಂಡಿತವಾಗ್ಲೂ ಇದೊಂದು ಯೂಸ್ಫುಲ್ ವ್ಲಾಗ್ ಅಂತ ಅನ್ಕೊಳ್ತೇನೆ. ಸೊ ಹಾಗೆ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ನನ್ಗೆ ಏನಾದ್ರೂ ಹೇಳಲಿಕ್ಕಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.